ಬಿರುವೇರುಕುಡ್ಲ ಕಾರುಣ್ಯ ಸೇತು ಫೌಂಡೇಶನ್ ಇದರ ವತಿಯಿಂದ ಮಂಗಳೂರಿನ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದಲ್ಲಿ 79ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಧ್ವಜಾರೋಹಣವನ್ನು ನೌಕಾಸೇನೆಯ ಅಧಿಕಾರಿ ನಿಕೇಶ್ ಮರೋಳಿ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ದೇಶವು 79ನೆಯ ಸ್ವಾತಂತ್ರ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ದೇಶದಲ್ಲಿ ಇಂದು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನಗೈದವರನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದರು. ಬಂಧು ಮಿತ್ರಳೆ ಬಿರುವೇರುಕುಡ್ಲ ಸಂಘದಲ್ಲಿ ಇನಿ ನಮ್ಮ 79ನೇ ಸ್ವಾತಂತ್ರ್ಯೋತ್ಸವ ಆಚರಿಸುವುದಿಲ್ಲ. ಮಾತೆರೆಗ್ಲ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಮಾತೆರೆಗ್ಲ ಇನಿ 79 ವರ್ಷ ದುಂಬು ಏತೋ ಜನ ಸ್ವಾತಂತ್ರ್ಯ ಹೋರಾಟಗಾರರು ಯೋಧರು ಏತೋ ಜನ ಅಕಲ ಪ್ರಾಣ ತ್ಯಾಗ ಮಲ್ದಿರು ದಯಕೊಂಡ ನಂಗೆ ಸ್ವಾತಂತ್ರ್ಯ ತಿಕ್ಕೋಡು ಬಂದು ಆಂಡ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದೇನೆ ಆಂಡ್ಲ ಕೆಲವೊಂಜಿ ಕಾರ್ನಾಡು ಸಾಮಾಜಿಕ ಒಂದು ಮಾತ ಒಂಜಿ ಭ್ರಷ್ಟಾಚಾರ ಅವು ಮಾತ ನಿರ್ಮೂಲನೆ ಮಲ್ತದೆ ನನ್ನಲ್ಲ ಒಂಜಿ ದುಮ್ಮಗೆ ಎಡ್ಡೆ ಆವಡು ಬಂದು ಇಂಕುಲ್ ಕೇನೊಂದಿಲ್ಲ ಆಂಡ ಈ ಬಿರುವೇರುಕುಡ್ಲ ಟೀಮ್ ದಕ್ಕಲು ಒಂಜಿ ಈ ಊರಿಗೆ ಏತೋ ಒಂಜಿ ಎಡ್ಡೆ ಬೇಲೆ ಮಲ್ತದೇರು ನನಲ ಮಲ್ತೊಂದುಲೇರು ಒಂದೇ ಜಾತಿ ಒಂದೇ ಮತ ಪಣಂದು ನಾರಾಯಣಗುರು ತತ್ವದ ಮಿತ್ತಡು ಎಡ್ಡೆ ಬೇಲೆ ಮಲ್ತೊಂದುಲೇರು ಒಬ್ಬರು ನನಾತ್ ಕುಡಲೊಂಜಿ ಎಡ್ಡೆ ಬೇಲೆ ಮಲ್ಪೋಡು ಬಂದು ಯಾನ್ ಮುಕ್ಲೇನೊಂಜಿ ಹಾರೈಸೊಂದಿಲ್ಲ. ನಮ್ಮ ಬಿರುವೇರುಕುಡ್ಲದ ಉದಯ ಪೂಜಾರ್ದು ಅರೆಗೊಂಜಿ ಏನೊಂಜಿ ಹೃದಯಪೂರ್ವಕ ಈ ಪ್ರಪಂಚದ ದಯಪಂಡ ಕೆಲವು ಬೇಲೆ ಮಲ್ತಿದೇರು ಊರುಡು ಮಾತ ಮಲ್ಪಂದಿನ ಬೇಲೆಯನ್ನು ಮಕ್ಕಳು ಮಲ್ತೊಂದುಲ್ಲೇರು ಅಂಚ ನನಾತ್ ಮಕ್ಕಳು ಕುಡಲೊಂಜಿ ಎಡ್ಡೆ ಬೇಲೆ ಮಲ್ಪಡು ಬಂದು ಯಾನ್ ಮಕ್ಕಳಿಗೆ ಒಂದು ಕೇನೊಂದಿಲ್ಲ. ಬಿರುವೇರುಕುಡ್ಲದ ಸಮಾಜಮುಖಿ ಸೇವೆಯ ಕುರಿತಾಗಿ ದಿನೇಶ್ ರಾಯಿ ಮಾತನಾಡಿ, ಬಿರುವೇರುಕುಡ್ಲ ಸೇವೆಗೆ ಒಂದು ಮಾದರಿಯಾದ ಸಂಘಟನೆಯಾಗಿದ್ದು ಸ್ಥಾಪನೆಯಾದಾಗಿನಿಂದ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿದೆ. ಜೊತೆಗೆ ಇದೀಗ ಕಾರುಣ್ಯ ಸೇತು ಫೌಂಡೇಶನ್ ಜೊತೆಯಾಗಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಸಹಾಯ ಹಸ್ತ ಚಾಚುವ ಕೆಲಸ ಮಾಡುತ್ತಾ ಬರುತ್ತಿದೆ ಎಂದರು. ಬಿರುವೇರುಕುಡ್ಲ ಆಚರಿಸ್ತಾ ಬರ್ತಾ ಇದ್ದು ಈ ವರ್ಷ ಸ್ವಸ್ತಿ ಕಾರ್ಯ ಇವರ ಕಾರುಣ್ಯ ಸೇತು ತಂಡ ಕೂಡ ನಮ್ಮ ಜೊತೆಯಾಗಿದ್ದುಕೊಂಡು ಕಳೆದ 2 ತಿಂಗಳಿಂದ ಸ್ಪಂದನೆಯ ಸೇವೆಯ ಕಾರಣಕ್ಕೋಸ್ಕರ ನಮ್ಮ ಜೊತೆ ಸೇರಿಕೊಂಡವರು ಇವತ್ತು ಧ್ವಜಾರೋಹಣದಲ್ಲಿಯೂ ಕೂಡ ನಮ್ಮ ಜೊತೆ ಬಿರುವೇರುಕುಡ್ಲ ಇದರ ಸಂಸ್ಥಾಪಕರಾದಂಥ ಉದಯ ಪೂಜಾರಿ ಹಾಗೆಯೇ ಸ್ವಸ್ತಿ ಕಾರ್ಯ ಹಾಗೆಯೇ ಎಲ್ಲ ಬಿರುವೇರುಕುಡ್ಲ ಸದಸ್ಯರು ಕೂಡ ಉಪಸ್ಥಿತಿ ಇದ್ದು ಈ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಎಲ್ಲರೂ ಸ್ವ ಆಸಕ್ತಿಯಿಂದ ಆಗಮಿಸಿ ಧ್ವಜಾರೋಹಣ ನೆರವೇರಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ನಿಕೇಶ್ ಮರೋಳಿ ಇವರಿಗೆ ಮತ್ತೊಮ್ಮೆ ಬಿರುವೇರುಕುಡ್ಲ ಹಾಗೂ ಎರಡೂ ತಂಡದ ಕಾರುಣ್ಯ ಸೇತು ಎರಡೂ ತಂಡದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಸ್ವಾತಂತ್ರ್ಯವನ್ನು ನಮಗೆ ತಂದುಕೊಟ್ಟಂತೆ ಎಲ್ರಿಗೂ ಮತ್ತೊಮ್ಮೆ ಅವರನ್ನು ಸ್ಮರಣೆ ಮಾಡ್ಕೊಳ್ತಾ ಸ್ವಾತಂತ್ರ್ಯವನ್ನು ಉಳಿಸುವಲ್ಲಿ ನಾವೆಲ್ಲರೂ ಕೂಡ ಕಟಿಬದ್ಧರಾಗುವ ಅನ್ನೋಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಾಯಿ ಭಾರತಿಗೆ ಶಿರವನ್ನು ಬಾಗ್ತಾ ಎಲ್ರಿಗೂ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಧ್ವಜಾರೋಹಣಕ್ಕೂ ಮುನ್ನ ಬ್ರಹ್ಮಶ್ರೀ ನಾರಾಯಣಗುರು ಪ್ರತಿಮೆಗೆ ಗಣ್ಯರು ಬಿರುವೇರುಕುಡ್ಲ ಪ್ರಮುಖರು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಈ ಸಂದರ್ಭ ರೇಷ್ಮೆ ಇಲಾಖೆಯ ಅಧಿಕಾರಿ ಬಿಕೆ ನಾಯಕ್, ಸೀಮಾ ನಿಕೇಶ್, ಬಿರುವೇರುಕುಡ್ಲ ಸ್ಥಾಪಕಾಧ್ಯಕ್ಷ ಉದಯ್ ಪೂಜಾರಿ ಬಲ್ಲಾಳ್ಬಾಗ್, ಕಾರುಣ್ಯ ಸೇತು ಫೌಂಡೇಶನ್ ಸ್ಥಾಪಕಾಧ್ಯಕ್ಷ ಸ್ವಸ್ತಿಕ್ ಆರ್ಯ, ಪ್ರವೀಣ್ ಬಗಂಬಿಲ, ವಿಘ್ನೇಶ್ ಟ್ರಾನ್ಸ್ಪೋರ್ಟ್, ಬಿರುವೇರುಕುಡ್ಲ ಅಧ್ಯಕ್ಷ ರಾಕೇಶ್ ಪೂಜಾರಿ ಬಳ್ಳಾಲ್ಬಾಗ್, ಪ್ರಮುಖರಾದ ಲತೀಶ್ ಪೂಜಾರಿ ಬಲ್ಲಾಳ್ಬಾಗ್, ರಾಕೇಶ್ ಚಿಲಿಂಬಿ, ಮನೋಜ್ ಶೆಟ್ಟಿ, ಲೋಹಿತ್ ಕಟ್ಟಿ, ರಾಮ್ ಎಕ್ಕೂರು, ಕಿಶೋರ್ ಬಾಬು, ಮಹಿಳಾ ಘಟಕದ ಅಧ್ಯಕ್ಷೆ ವಿದ್ಯಾ ರಾಕೇಶ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.